ಮಂಗಳೂರು ನಗರ ಸಂಚಾರಿ ಠಾಣಾ ಪೊಲೀಸರು ನಗರದಲ್ಲಿ ನಡೆಸಿದಂತಹ ವಿಶೇಷ ಕಾರ್ಯಾಚರಣೆಯಲ್ಲಿ ಅಧಿಕ ರೀತಿಯ ಶಬ್ದಗಳನ್ನು ಮಾಡುವಂತಹ ಹಾರ್ನ್ಗಳನ್ನು ಕಿತ್ತು ಹಾಕಿದ್ದು ಅದನ್ನು ನಾಶಪಡಿಸುವ ಕಾರ್ಯಾಚರಣೆ ಇಂದು ನಡೆಯಿತು. ಸಾರ್ವಜನಿಕರಿಂದ ವ್ಯಾಪಕ ದೂರುಗಳು ಬಂದಂತಹ ಹಿನ್ನೆಲೆಯಲ್ಲಿ ಯಾವುದೇ ವಾಹನಗಳು ಕಂಪನಿ ಫಿಟ್ಟಿಂಗ್ ಬಿಟ್ಟು ಇತರೆ ಹೆಚ್ಚು ಧ್ವನಿ ಇರುವಂತಹ ಹಾರ್ನ್ಗಳನ್ನು ಅಳವಡಿಸಿದರೆ ಅದನ್ನು ಕಿತ್ತು ಹಾಕಲಾಗಿದೆ. ಒಟ್ಟು 261 ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದ್ದು 1,30,500 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ರೋಡ್ ಲೋರರನ್ನು ಹರಿಸಿ ಎಲ್ಲ ಹಾರ್ನ್ಗಳನ್ನು ನಾಶಪಡಿಸುವ ಕೆಲಸವನ್ನು ಮಾಡಲಾಗಿದೆ. ಈ ಹಾರ್ನ್ಗಳನ್ನು ರಿಯೂಸ್ ಮಾಡಲಾಗುವುದಿಲ್ಲ. ಈ ಕಾರ್ಯಾಚರಣೆ ನಿರಂತರವಾಗಿ ಮುಂದುವರಿಯಲಿದೆ ಎಂದು ಸಂಚಾರಿ ಠಾಣೆಯ ಎಸಿಪಿ ನಟರಾಜ್ ತಿಳಿಸಿದ್ದಾರೆ. टोटल ये तीन ಮಂಗಳೂರು ನಗರದಲ್ಲಿ ಒಂದು ಸಾಮಾನ್ಯವಾಗಿ ಜನ ಒಂದು ದೂರನ್ನ ಕೊಡ್ತಾಯಿದ್ರು. ಸಾಮಾನ್ಯವಾಗಿ ಎಲ್ಲಿ ಹೋದರೂ ಅದು ಹೇಳೋರು, ಸರ್ ಸಿಕ್ಕಾಪಟ್ಟೆ ಹಾರ್ನ್ ಹಾಕ್ತಾರೆ ಸರ್, ರಾತ್ರಿ ಎಲ್ಲ ಮಲಗಿಕ್ಕಾಗಲ್ಲ, ಬಸ್ಗಳಲ್ಲಿ ದೊಡ್ಡ ದೊಡ್ಡ ಹಾರ್ನ್ ಹಾಕ್ತಾರೆ, ಈ ಶ್ರಿಲ್ ಹಾರ್ನ್ಗಳನ್ನ ಯೂಸ್ ಮಾಡ್ತಾರೆ, ದಯವಿಟ್ಟು ಏನಾರು ಅವ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ಹೇಳಿ ಪದೇ ಪದೇ ಸಾರ್ವಜನಿಕ ವಲಯದಲ್ಲಿ ನಮಗೆ ಒಂದು ದೂರಿನ ರೂಪದಲ್ಲಿ ನಮಗೆ ಬರ್ತಾಯಿದ್ದು. ಈ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಒಂದು ದಿನ ವಿಶೇಷ ಕಾರ್ಯಾಚರಣೆ ಮಾಡಿದ್ವಿ. ನಾನು ನಮ್ಮ 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿಶೇಷವಾದ ಒಂದು ಕಾರ್ಯಾಚರಣೆ ಮಾಡಿ ಈ ಶ್ರಿಲ್ ಹಾರ್ನ್ಗಳನ್ನು ಏನು ಕಂಪ್ನಿ ಫಿಟ್ಟಿಂಗ್ ಬಿಟ್ಟು ಬೇರೆ ರೀತಿಯ ಹಾರ್ನ್ಗಳನ್ನು ಯಾರು ಬಳಸ್ತಾರೆ ಅಂಥವ್ರ ವಿರುದ್ಧ ನಾವು ನಿನ್ನೆ ಒಂದು ದಿನ ಒಂದು ಕಾರ್ಯಾಚರಣೆ ಮಾಡಿ ಒಟ್ಟು 261 ಪ್ರಕರಣಗಳನ್ನು ಪತ್ತೆ ಮಾಡಿ 1,30,500 ರೂಪಾಯಿಯನ್ನು ನಾವು ದಂಡ ವಿಧಿಸಿದ್ದೀವಿ. ಇದನ್ನು ಅಷ್ಟಕ್ಕೆ ನಾವು ನಿಲ್ಲಿಸಿಲ್ಲ. ಇವತ್ತು ಅದನ್ನು ಸಾರ್ವಜನಿಕರಿಗೆಲ್ಲ ಗೊತ್ತಾಗಬೇಕಂತ ಉದ್ದೇಶದಿಂದ ಅದನ್ನೆಲ್ಲ ಇಟ್ಬಿಟ್ಟು ನಾವು ಇವತ್ತು ಹಾರ್ನ್ಗಳನ್ನೇನು ಸೀಸ್ ಮಾಡ್ತೀವಿ ಅದನ್ನು ಇಟ್ಬಿಟ್ಟು ಇವತ್ತು ರೋಡ್ ರೋಲರ್ ಯೂಸ್ ಮಾಡಿ ಅದನ್ನೆಲ್ಲ ಕ್ರಷ್ ಮಾಡಿದ್ದೀವಿ. ಅದನ್ನು ಯಾವುದೇ ಕಾರಣಕ್ಕೂ ಮತ್ತೆ ಅದನ್ನು ರೀಯೂಸ್ ಮಾಡುವ ಉದ್ದೇಶಕ್ಕೋಸ್ಕರ ಅದನ್ನು ಕ್ರಷ್ ಮಾಡಿದ್ದೀವಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಇದನ್ನು ಯಾರು ಈ ಥರ ಶ್ರಿಲ್ ಹಾರ್ನ್ಗಳನ್ನು ಯೂಸ್ ಮಾಡಿ ಶಬ್ದ ಮಾಲಿನ್ಯ ಮಾಡ್ತಾರೆ, ಸಾರ್ವಜನಿಕರ ನೆಮ್ಮದಿಗೆ ಭಂಗ ತರ್ತಾರೆ, ಅಂಥವ್ರ ವಿರುದ್ಧ ನಿರಂತರವಾಗಿ ನಾವು ಕಾರ್ಯಾಚರಣೆಯನ್ನು ಮುಂದುವರಿಸ್ತೀವಿ. ಇದು ಒಂದು ಹಂತದಲ್ಲಾದರೆ ನಾವು ಕೆಲವು ಸಂದರ್ಭಗಳಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಯಾವುದೇ ವೆಹಿಕಲ್ ಇರೋದಿಲ್ಲ, ಟ್ರಾಫಿಕ್ ಕೂಡ ಕಡಿಮೆ ಇರ್ತದೆ, ಆದರೂ ಕೂಡ ವಿಷಲ್ ಹಾಕೊಂಡು ಹೋಗ್ತಾ ಅಂದರೆ ಸೆರನ್ ಹಾಕೊಂಡು ಹೋಗ್ತಕ್ಕಂಥದ್ದು. ಆಂಬುಲೆನ್ಸ್ನವ್ರು ಕೂಡ ಹಾಗೆ ರೋಡ್ ಫ್ರೀ ಇದ್ದರೂ ಕೂಡ ಅವರು ಸುಮ್ಮನೆ ಸೆರನ್ ಹಾಕೊಂಡು ಹೋಗ್ತಕ್ಕಂಥ ಒಂದು ಪ್ರವೃತ್ತಿನ ನೋಡ್ತಾ ಇದ್ವಿ. ಇದು ಸರಿಯಲ್ಲ. ಇದು ಸಾರ್ವಜನಿಕರ ನೆಮ್ಮದಿಗೆ ಭಂಗ ತರ್ತಕ್ಕಂಥ ಈ ಒಂದು ಏನು ಚಟುವಟಿಕೆ ಇದೆ ಇದನ್ನು ನಾವು ನಿಯಂತ್ರಿಸಬೇಕು. ಈ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ಬೇಕನ್ನೋ ಉದ್ದೇಶದಿಂದ ಇವತ್ತು ಇದರೆಲ್ಲ ನಾವು ಏನು ನಿನ್ನೆ ಎಲ್ಲ ಮುಟ್ಟುಗೋಲ ಕಟ್ಟಿದ್ವಿ ಅದೆಲ್ಲದನ್ನು ನಾವು ಈ ಹಾರ್ನ್ಗಳನ್ನು ಕ್ರಷ್ ಮಾಡಿ ನಾಶಪಡಿಸಿದಾಯಿತು. ಸೊ ನಮ್ಮ ಸಾರ್ವಜನಿಕರು ಮತ್ತು ಚಾಲಕರುಗಳು ದಯವಿಟ್ಟು ಇನ್ನು ಮುಂದೆ ವಿನಾಕಾರಣ ಹಾರ್ನ್ಗಳನ್ನು ಬಳಸೋದಾಗಲಿ ಮತ್ತು ಈ ಕರ್ಕಶ ಹಾರ್ನ್ಗಳನ್ನು ಬಳಸೋದಾಗಲಿ ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಸಿಗ್ನಲಲ್ಲಿ ಕೂಡ ಒಂದು ಸಿಗ್ನಲ್ ಬಿದ್ದು ಅಂದ ಕೂಡ ಒಂದು 100 ಜನ ಎಟ್ ಎ ಟೈಮ್ ನಾವು ಹಾರ್ನ್ ಮಾಡ್ತಾಯಿದ್ರೆ ಅಕ್ಕಪಕ್ಕ ವಾಸ ಮಾಡ್ತಕ್ಕಂಥ ಜನಗಳಿಗೆ ಅದು ತೊಂದರೆ ಆಗ್ತದೆ. ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಕೂಡ ಬೀಳ್ತದೆ. ದಯವಿಟ್ಟು ವಿನಾಕಾರಣ ಹಾರ್ನನ್ನು ಬಳಸೋದನ್ನು ಕಡಿಮೆ ಮಾಡಬೇಕು. ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ನಾವು ಹಾರ್ನ ಬಳಸಬೇಕಂತ ನಾವು ಈ ಮೂಲಕ ಸಾರ್ವಜನಿಕರನ್ನು ಕೇಳ್ಕೊಳ್ತಾ ಇದ್ದೀವಿ.